ತ್ಯಾಗ ಮತ್ತು ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನ ಇಂದು ಕರಾವಳಿಯಾದ್ಯಂತ ಆಚರಿಸಲಾಗುತ್ತಿದೆ. ಈ ನಾಡನ್ನ ಶಾಂತಿಯ ನಾಡನ್ನಾಗಿ ಮಾಡು ಎಂಬ ಒಂದು ಪ್ರಾರ್ಥನೆ ಕುರಾನ್ ಗ್ರಂಥದಲ್ಲಿದ್ದು ಅದನ್ನ ನಿಜ ಮಾಡುವುದು ಬಕ್ರೀದ್ ಹಬ್ಬದ ಮೂಲ ಸಂದೇಶ. ಅದರಂತೆ ಮಂಗಳೂರಿನ ಬಾವುಟಗುಡ್ಡೆಯ ಈದ್ಗಾ ಮಸೀದಿಯಲ್ಲಿ ಸರಳ ರೀತಿಯ ಪ್ರಾರ್ಥನೆಯನ್ನ ಸಲ್ಲಿಸಲಾಗಿತ್ತು. ಇನ್ನು ಚಂದ್ರಮಾನದ ಕೊನೆಯ ತಿಂಗಳು ಬಕ್ರೀದ್ ಹಬ್ಬವನ್ನು ಆಚರಿಸಲಾಗುತ್ತೆ. ಹಜ್ ಯಾತ್ರೆಯ ಸಂದೇಶವೇ ಬಕ್ರೀದ್ನ ಸಂದೇಶವಾಗಿದೆ. ಇನ್ನು ಸರ್ಕಾರದ ಹಾಗೂ ಜಿಲ್ಲಾಡಳಿತದ ಮಾರ್ಗಸೂಚಿಯಂತೆ ಈ ಬಾರಿ ಆಯಾ ಮಸೀದಿಗಳಲ್ಲಿ ಸೇರುವ ಜನರ ಸಾಮರ್ಥ್ಯಕ್ಕೆ ಅನುಗುಣವಾಗಿ 50% ಮೀರದಂತೆ ಹಂತ ಹಂತವಾಗಿ ಸಾಮೂಹಿಕ ನಮಾಜ್ ಅನ್ನು ನೆರವೇರಿಸಲಾಗ್ತಾ ಇದೆ. ಇನ್ನು ಮಾಸ್ಕ್ ಧಾರಣೆ ಕಡ್ಡಾಯ. 65 ವರ್ಷ ಪ್ರಾಯ ಮೇಲ್ಪಟ್ಟವರು ಮತ್ತು 10 ವರ್ಷ ಕೆಳಗಿನವರು ಮಸೀದಿಗೆ ತೆರಳಬಾರದು. ನಮಾಜ್ ನಿರ್ವಹಿಸುವವರ ಮಧ್ಯೆ ಕನಿಷ್ಠ 6 ಅಡಿ ಅಂತರ ಇರಬೇಕು ಸೇರಿದಂತೆ ಹಲವು ನಿಯಮಾವಳಿಗಳನ್ನು ಪಾಲಿಸುವಂತೆ ಜಿಲ್ಲಾಡಳಿತ ಸೂಚನೆಯನ್ನು ನೀಡಿದೆ. ಮೊದಲನೇದಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಪೊಲೀಸ್ ಅಧಿಕಾರಿಗಳವರಿಗೆ ನಾವು ತುಂಬ ಹೃದಯದಿಂದ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಸರ್ಕಾರವು ಈ ಲಾಕ್ಡೌನ್ ಸಮಯದಲ್ಲಿ ಮಸೀದಿಗಳನ್ನು ಮುಚ್ಚಲ್ಪಟ್ಟ ಈ ಸಂದರ್ಭದಲ್ಲಿ ಈ ಪ್ರೇಯರಿಗಾಗಿ ನಮ್ಮ ಈದ್ ಆಚರಣೆಗಾಗಿ ಮಸೀದಿಗಳನ್ನು ತೆರೆಯಲು ಅವಕಾಶ ಕೊಟ್ಟು ನಮಗೆ ನಮಾಜಿಗೂ ಸೌಕರ್ಯವನ್ನು ಮಾಡಿಕೊಟ್ಟಂಥ ಸರ್ಕಾರವನ್ನು ಮೊದಲಿಗೆ ನಾವು ಅಭಿನಂದಿಸುತ್ತೇವೆ. ನಾವು ಈ ಸರಿ ಈ ಹಬ್ಬವನ್ನು ಬಹಳ ಸರಳ ರೀತಿಯಲ್ಲಿ ಆಚರಿಸಿದ್ದೇವೆ. ಇನ್ನು ಮುಂದಕ್ಕೆ ಈ ಕೊರೋನಾ ಎಂಬ ಮಹಾಮಾರಿಯು ಶಮನವಾಗಿ ಮುಂದಕ್ಕೆ ನಮಗೆ ಒಳ್ಳೆಯ ರೀತಿಯಲ್ಲಿ ಹಬ್ಬವನ್ನು ಆಚರಿಸಲು ಅಲ್ಲಾಹನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ